ಆಯ್ತು. ಈಗ ನಾನು ನಿನ್ನೆ ಪದ್ಯ ಕಲೀಲಿಕ್ಕೆ ಯಾರಿಗೆ ಹೇಳಿದ್ದು? ಅವರಿಗೆ ಹತ್ತಿರ ನಿಂತು ಮಾತಾಡುದಿಲ್ಲ. ಬೇಗ ಕಲ್ತಿದ್ಯಾ? ಪದ್ಯ ಕಲ್ತಿದ್ಯಾ? ಕಲ್ತಿದ್ದೇನೆ. ಕಲ್ತದ್ದಾದ್ರೆ ಬೇಗ ಬೊಗಳು ಬೊಗಳು. ಬನ್ನಿ. ನಾಯಿ ಮರಿ ತಿಂಡಿ ಬೇಕು. ವೆರಿ ಗುಡ್. ನೋಡ ಅವಳನ್ನು ನೋಡಿ ಕಲಿಯ. ಅವಳನ್ನು ನೋಡಿ ಕಲಿತೆ. ಕಳೆದ ವರ್ಷ ಫೇಲ್ ಆಗಿದೆ. ಗ್ಯಾಪ್ ಅಲ್ಲಿ ಒಂದೊಂದು ಇರ್ತಾನೆ. ಈಚೆ ಬರ. ಮಾತಾಡಬಾರ್ದು ಅವಳು ಪದ್ಯ ಒಳಗ. ನೀನ್ ಹೇಳಮ್ಮ, ನೀನ್ ಹೇಳು. ನನಗೆ ಒಳ್ಳೆ ನಾಯಿ ಮರಿ ತಿಂಡಿ ಬೇಕು. ವೆರಿ ಗುಡ್. ನಾಯಿ ಮರಿ ತಿಂಡಿ ಬೇಕು. ವೆರಿ ಗುಡ್. ನಾಯಿ ಮರಿ ತಿಂಡಿ ಬೇಕು. ಒಂದು ನಿಮಿಷ. ಅದೇನು ಅದಕ್ಕಿಂತ ಮುಂದೆ ಹೋಗುದಿಲ್ವನ? ತಿಂಡಿ ಬೇಕಾ ಬೇಡ ಅಂತ ನೀವು ಹೇಳಲಿಲ್ಲ. ನಾನ್ ನಾಯ ನೆನೆಸ್ಬೇಕು. ಮಾಸ್ಟ್ರಿಗೆ ಹೇಳಿದವರು ಮತ್ತೆ ಬೇರೆಯವ್ರನ್ನ ಬಿಡ್ತೀರಾ ನೀವು? ಹಾಗೆಲ್ಲ ಹೇಳ್ಬಾರ್ದಾಯ್ತಾ? ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು. ಈಗ ಪ್ರಬಂಧ ಹಾಡಿನ ಬಗ್ಗೆ ನಿನ್ನ ಹತ್ರ ಹೇಳಿದಲ್ಲ, ಹಾಡಿನ ಬಗ್ಗೆ ಪ್ರಬಂಧ ಬಾಯಿಪಾಠ ಮಾಡಿದ್ಯಾ? ಮಾಡಿದ್ದೇನೆ. ಹೇಳು. ಒಟ್ಟಿಯುತ್ತೆ. ಲಂಗಕ್ಕೆ ಹೊಡಿಲಿಕ್ಕುಂಟು. ಲಂಗಕ್ಕೆ ಹೊಡಿಲಿಕ್ಕುಂಟು. ಇಲ್ಲ. ಹಾಡಿನ ಬಗ್ಗೆ ಅಲ್ಲ, ಹಾಡಿನ ಬಗ್ಗೆ ಪ್ರಬಂಧ. ಹಾಡು ನಮಗೆ ಅಲ್ಲ. ಹಾಡು ಒಂದೇ ಸಾಕು ಪ್ರಾಣಿ. ಹಾಡು ಒಂದು ಸಾಕು ಪ್ರಾಣಿ. ಹಾಡು ನಮಗೆ ಲಾಡು ಕೊಡುತ್ತದೆ. ಅದು 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 ಹಿಂದ್ಗಡೆ ಬಿಚ್ಚ ಹಾಕುದು. ಅದು ತಿನ್ಬೇಡ. ಅದು ಲಾಡಲ್ಲ. ಅದಕ್ಕೆ ಅವನು ಬಂದು ಏತು ಒಂದನ್ನು ಹೇಳ. ಹಾಡು ಲಾಡು ಬರ್ಲಿಕ್ಕೆ ಅಂತ ಅಯ್ಯಂಗಾರ ಬೇಕಾರೀತಿದ? ಅದಲ್ಲ. ಮತ್ತೆ ಹಾಡು ಹಾಲು ಕೊಡ್ತದೆ. ಹಾಡು ಒಂದು ಸಾಕು ಪ್ರಾಣಿ, ಹಾಲು ಕೊಡ್ತದೆ. ಹೇಳು. ಅದಕ್ಕೆ ಮುಂದೆ. ಹಾಡು ಒಂದು ಸಾಕು ಪ್ರಾಣಿ. ಹಾಡು ನಮಗೆ ಹಾಲು ಕೊಡ್ತದೆ. ಹಾಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ. ಹಾಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಹಾಡಿನ ಅಜ್ಜ ನಮಗೆ ಹಾಡಿನ ಅಪ್ಪ ಎಲ್ಲಿಗೆ ಹಾಲು ಕೊಡುದು? ಕೊಡುದಿಲ್ಲವಾ? ಹಾಡಿನ ಅಪ್ಪ ಖಾಲಿ ಮೂತ್ರ ಕೊಡುದು. ನೀನು ಹಾಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಪ್ಪನೇ ಇಟ್ಕೊಂಡು ಹೋಗ. ತುಂಬಾ ಸಿಗ್ತದೆ. ಬೇಡ ಸೋತೆಪ್ಪ. ಎಂಚಿನ ಬಂದಲ್ಲ ಆಮೇಲೆ ಒಂಜಿ ಮಾತಾಡೋದಿಲ್ಲ ಇಲ್ಬೇಕು ನೀನು. ಹೇಳ. ಹಾಡಿನ ಅಪ್ಪ ಕೊಡುದಿಲ್ಲ ಆಯ್ತಾ, ಅಮ್ಮ ಮಾತ್ರ ಕೊಡುದು. ಈಗ ದನದ ಬಗ್ಗೆ ನಿನ್ನ ಹತ್ರ ಎಲ್ಲ ಹೇಳಿದು. ದನದ ಬಗ್ಗೆ ಅವನು ಎಲ್ಲ ನನಗೆ ಗೆಲ್ಲುದು ಬೇಡ. ಈಚೆ ಬಾ. ರಪ್ಪ ಹೇಳ್ಬೇಕು. ಇದು ಶಾಲೆಗೆ ಹೋಗೋ ಬಂಜೆ ಇದು. ಎದುರು ಅದು ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ. ರಾತ್ರಿ ಎದ್ದು ಈಚೆ ಬಾ. ಎಂತ ನಾನೆಂತ ದನದ ಬಗ್ಗೆ ಪ್ರಬಂಧ ಬಾಯಿಪಾಠ ಮಾಡ್ಲಿಕ್ಕೆ ಹೇಳಿದ್ದೆ ನಾನು. ಪೆತ್ತ. ಅಯ್ಯೋ ದನ ಮಾತ್ರ. ದನ ಒಂದು ಸಾಕು ಪ್ರಾಣಿ. ನೋಡು ದನ ಒಂದು ಸಾಕು. ಉಂಟು, ಖರ್ಚು ಮಾಡುದಿಲ್ಲ, ಗೊತ್ತುಂಟು. ಅದು ನಮಗೆ ಹಾಲು ಕೊಡುತ್ತದೆ. ಕೊಡ್ತದೆ, ಚಚ್ಚ ಕೊಡ್ತದೆ. ಬನ್ನಿ ನೋಡಿ, ಬನ್ನಿ ಮನೆ. ಆಯ್ತು ಬಿಟ್ಟವಾ ಇಲ್ಲಿ. ಆಯ್ತು ಕೊಡ್ತದೆ ಅವನಿಗೆ. ನಮ್ಮ ದನ ಕಪ್ಪಾದ್ರೂ ಅದು ಬಿಳಿ ಹಾಲು ಕೊಡ್ತದೆ. ಹೌದು ಬನ್ನಿ ನೋಡಿ. ಆಯ್ತು ಕೊಡ್ತದ. ನಿನ್ನ ದನ ಕೊಡ್ತದೆ. ಅವನಿಗೆ ಒಮ್ಮೆ ಮನೆಗೆ ಹೋಗ್ಬೇಕು, ಅದಕ್ಕಲ್ವಾ? ಎಲ್ಲ ದನ ಸಹ ಕೊಡ್ತದೆ. ಅದಕ್ಕೆ 4 ಕಾಲು ಇದೆ, 2 ಕೊಂಬು ಇದೆ, ಒಂದು ಬಾಳೆ ಇದೆ. ಬಾಲದಿಂದ ಪದ ಅಂಬಿ ಆಗ್ತದೆ. ನಮ್ಮ ಪೆತ್ತ ಅಂಬಿ ಆಗ್ತದೆ. ಆಯ್ತಾ, ಎಲ್ಲ ಪೆತ್ತ ಸಂಜೆ ಆಗ್ತದೆ. ಇಲ್ಲಿ ಬರ. ನಾನು ಅಂಬಿಯನ್ನು ಕೇಳಿದ್ದೇನೆ. ನೀವು ಅಂಬಿಯನ್ನು ಕೇಳದಿದ್ರು ನಮ್ಮ ಪೆತ್ತ ಅಂಬಿ ಆಗ್ತದೆ. ಸರಿ, ಈಗ ನನ್ನ ಮನೆಯ ಬಗ್ಗೆ ಹೇಳು. ನಿಮ್ಮ ಮನೆಗೆ ನಾನು ಬಂದಿದ್ದೇನಾ? ಅಯ್ಯೋ ಪಾಠದ ನನ್ನ ಮನೆ ಅಂದ್ರೆ ನಿನ್ನ ಮನೆ. ನನ್ನ ಮನೆ ಒಂದು ಸುಂದರವಾದ ಮನೆ. ವೆರಿ ಗುಡ್. ಅದಕ್ಕೆ ಒಂದು ಬಾಗಿಲು ಇದೆ, 2 ಕಿಟಕಿ ಇದೆ. ನಮ್ಮ ಮನೆ ಹಿಂದೆ ಹಕ್ಕಿ ಇದೆ. ಹಕ್ಕಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ. ಅದಕ್ಕೆ 2 ಕೊಂಬು ಇದೆ, ಅದಕ್ಕೆ 4 ಕಾಲು ಇದೆ, ಒಂದು ಬಾಳೆ ಇದೆ. ಬಾಳೆ ಮತ್ತೆ ಅಂಬಿ ಆಗ್ತದೆ. ದನ ಯಾಕ ಬರ್ತದೆ ಅಲ್ಲಿಗೆ? ನಮ್ಮ ಮನೆ ಹಿಂದಕ್ಕಿದೆ ಇದೆ. ಆಯ್ತು ಬಿಡು. ಲೈಟ್ ಕಂಬದ ಬಗ್ಗೆ ಹೇಳು. ಲೈಟ್ ಕಂಬ ಮೊನ್ನೆ ಪಾಠ ಮಾಡಿದ್ದು ನಾನು. ಲೈಟ್ ಕಂಬ ಒಂದು ಉದ್ದವಾದ ಕಂಬ. ಅದ್ರಲ್ಲಿ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರಿನಲ್ಲಿ
ಸಿಂಕ್ ಕರೆಂಟ್ ಹೋಗ್ತದೆ. ಅದ್ರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬು ಇದೆ, ಅದಕ್ಕೆ ನಾವು ಕಾಲು ಇದೆ, ಇನ್ನೊಂದು ಬಾಲ ಇದೆ, ಬಾಲ ದನ ಯಾಕೆ ಅಲ್ಲಿಗೆ ಬರ್ತದೆ? ನಮ್ಮ ದನವನ್ನು ಮೇಲೆ ಕಲ್ಲಿ ಕಟ್ಟಿ ಹಾಕುದು. ಅವನು ದನವನ್ನು ಬಿಡುವುದಿಲ್ಲ ಸರ್. ಈಗ ನನಗೊಂದು ಡೌಟು, ಅವನು ಹುಟ್ಟಿದ ಅಟ್ಟಿಯಲ್ಲ, ದನವನ್ನು ಬಿಡುದೇ ಇಲ್ಲ. ಆಯ್ತು ಬಿಡು. ಈಗ ನೋಡು, ವಿಮಾನದ ಬಗ್ಗೆ ಹೇಳು. ವಿಮಾನದ ಬಗ್ಗೆ ಹೇಳು. ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆ ಮೇಲಿಂದ ಹಾರಾಡ್ತದೆ. ನಾವು ಮನೆ ಅಂಗಳದಿಂದ ಈಗ ನೋಡಿದಾಗ ಕೆಳಗಡೆಯಿಂದ ಬಲ್ಬ್ ಉರಿತದೆ. ನಾವು ವಿಮಾನದಲ್ಲಿ ಕೂತು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, ಆಟ ಕೊಂಬಿರ, ಅದಕ್ಕೆ ನಾವು ಕಾಲಿದೆ, ಇಂದ ಒಂದು ಬಾಲ ಇದೆ, ಬಾಲದಿಂದ ಪದ ಪದ ಅಂಬಿ ಆಗ್ತದೆ. ಆಗ್ತದೆ ನಮ್ಮ ಪೆತ್ತು ಅಂಬಿ ಆಗ್ತದೆ. ಈಚೆ ಬರ, ನಿನ್ನ ಅಂಬಿಯಲ್ಲಿ ಎಲ್ಲ ಹೋಯ್ತು ಇಲ್ಲಿ. ಈಗ ನೀನ್ ದನ ಯಾಕೆ ಬಿಡುದಿಲ್ಲ? ಫಸ್ಟ್ ಹೇಳು, ದನ ಯಾಕೆ ಬಿಡುದಿಲ್ಲ? ದನವನ್ನು ಬಿಡಬಾರ್ದು. ಯಾಕೆ? ಬಿಟ್ರೆ ಮತ್ತೆ ಕೆಂಪುದಲ್ಲಿ ಹಾಕೊಂಡು ಪಾಪಿಗಳು ತಗೊಂಡು ಹೋಗ್ತಾರೆ. ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ ಅಲ್ವಾ? ಅದಕ್ಕೆ ನಿನ್ನ ದನವನ್ನು ಎಲ್ಲ ಕೊಂಡೋಗಿ ನಾನು ಗೋಶಾಲೆಗೆ ಹಾಕಿ ಉಂಟು. ಗೋಶಾಲೆ ಒಂದು ದೊಡ್ಡವಾದ ಶಾಲೆ, ಅದ್ರಲ್ಲಿ ತುಂಬಾ ದನ ಇರ್ತದೆ. ಆ ದನಕ್ಕೆ